ಬೋಡೆ ಮೀನು ಮೀನು ಬೋಡೆ ಮೀನು ಬಂಗಡಿ ಬೂತಾಯಿ ಮೀನು ಮೀನು ಬೋಡೆ ಬೋಡೆ ಮೀನು. ಓ ನರ್ಸಿಯಕ್ಕ ಬಂದ್ರು ಮೀನಿಗೆ. ಬನ್ನಿ ಅಲ್ಲಿ ಕೂಕೋ ಬಂದೆ. ಕೂಯ್ ಸರೋಜಕ್ಕ ಬೇಗ ಬನ್ನಿಯೇ. ಹಾಂ ಅಲ್ಲೇ ಮುಂದೆ ಅಂಗಳದ ಹತ್ರ ನಲ್ಲಿ ಹತ್ರ ಕೂತ್ಕೋ, ಈಗ ಬಂದೆ. ಮನೆ ಮುಂದೆ ವರ್ಕಂಬ್ರ ಮನೆ ಮುಂದೆ ಕೂತ್ಕೊಂಡ್ರೆ ಅಲ್ಲ ಮಾಹಿತಿಯ ವಾಸನೆ ಮೀನು ಹಿಟ್ಕೊಂಡು ಮನೆ ಮುಂದೆ ಕೂತ್ಕೊಂಡೆ ಅಂದು. ಇಲ್ಲ ಆ ಕೊಳಿ ಚಪ್ಪಲಿ ಹಾಕೊಂಡು ಹಾಗೆ ಬಂದೆ ಮಾರೈತಿ, ಇಲ್ಲೆಲ್ಲ ನೊಣ ಹರ್ಸ್ಕೊ ಬಂದೆ ಅಂತ ಹೇಳ್ತಾರೆ. ಹಿಂದೆ ಕೂತ್ಕೊಂಡ್ರೆ ಮುಂದೆ ಬನ್ನಿ ಅಂತಾರೆ. ಎಲ್ಲರ ಮನೇಲೂ ನಾನು ಹಿತ್ತಲಲ್ಲೇ ಹೋಗಿ ಕೂತ್ಕೊಂತಾರಾಗಲಿ ಬೇಡ ಅನ್ಕೊಂಡು, ಇವ್ರ ಮನೇಲೂ ಹಿತ್ಲಿ ಬಂದರೆ ಈಗ ಮುಂದೆ ಬನ್ನಿ ಅಂತಾರೆ. ಇನ್ನೊಂದ್ಸಲ ಯಾರು ಹೋತ್ರ. ಸರೋಜಕ್ಕ ಇಲ್ಲಿ ಹಿತ್ಲಿಗೆ ಬಂದೆ, ನಾನು ಹಿತ್ಲು ಬಾಗ್ಲಲ್ಲಿದ್ದೆ. ಆಯ್ತು ಮಾರೈತಿ ಆಯ್ತು, ನಾನು ಇಲ್ಲೇ ಬತ್ತಲಲ್ಲಿದ್ದೆ, ಬತ್ತೆ ಈಗ ಕೂತ್ಕೊಂಡಿರು 1 ನಿಮಿಷ. ಉಸ್ಸಪ್ಪ ಒಂದು ಗಳಿಗೆ ಕಾಲು ಚಚ್ಕ ಕೂತ್ಕೊಂಡ್ರೆ ಅಪ್ಪ ಸಾಕನ್ಸುತ್ತು. ಈ ಮೀನು ವ್ಯಾಪಾರವೂ ಬೇಡ, ಈ ಬೆಳಗ್ಗೆ ಮುಂಚಿನ ಬಿಸಿಲು ಬೇಡ. ನರ್ಸಿ ಇಲ್ಲೇ ಬಂದ್ಯಾ, ಒಳ್ಳೇದಾಯ್ತು ಮಾಹಿತಿ, ಒಳ್ಳೆ ಕೆಲಸ ಮಾಡಿದ್ಯಾ. ಅದು ಆ ಹೆಡ್ಗಿಂದ ಕಾಣ ನೀರು ಸೋರತ್ತೆ, ನೀನು ತಗೊಪ್ಪದ ಅಲ್ಲೆಲ್ಲ ಒಂದೊಂದು ತೊಟ್ಟಕ್ಕೆ ರಕ್ತ ಎಲ್ಲ ಬಿದ್ದಂಗೆ ಹತ್ತು ಕಾಣ ಮೀನಿದೆ, ಕಡೆಗೆಲ್ಲ ನೊಣ. ಹೇಳ್ಯಾ ಎಷ್ಟೊತ್ತಿವ್ರು ತಿಂಬಕ್ಕೆಲ್ಲ ಬೇಕು, ವಾಸನೆ ಮಾತ್ರ ಆಗ್ತಿಲ್ಲ. ಹೌದೌದೇ ಸರೋಜಕ್ಕ, ಹಂಗೈ ಕಣಿ ಇಲ್ಲಿ ಹಿಂದೆ ಬಂದೆ ನಾನು, ನಂಗೆ ಗೊತ್ತಿತ್ತಲ್ಲ ಹಂಗೈ ಹಿಂದಿಂದೆ ಬಂದೆ, ಹಿಂದೆ ಗದ್ದೆ ಮೇಲಿಂದ ಬಂದದ್ದಲ್ದ, ಮತ್ತು ಮುಂದೊಂದು ಹೋಗ್ದೆ ಅಂತ ಅನ್ಕೊಂಡು ನಿಮ್ಮ ಅಡುಗೆ ಮನೆ ಬಾಗಿಲಿಗೆ ಕೂತ್ಕೊಂಡಿದ್ದೆ ಕಣಿ. ಮೀನು ತಕಣಿ ಇವತ್ತು ಫ್ರೆಶ್ ಇತ್ತು, ಹಂಗೈ ನಾನೇ ಮನೆ ಬದಿಗೆ ಬಂದೆ. ಬಂಗಡಿ ದೊಡ್ಡ ಬಂಗಡಿ ಸಾಧಾರಣ ಸೈಜ್, ಹಿಂದೆ ಒಂದು ಮನೆ ಆರಾಮ ಮರೈತಿ. ಬೆಳಗ್ಗೆ ಎತ್ಕೊಂಡು ಮೀನು ತಗೊಬಂದು ಎಲ್ಲ ಮನೆಗೆಲ್ಲ ಸುತ್ತಾಡ್ಕೊಂಡು ಎಲ್ಲರ ಮನೇಲಿ ಮಾತಾಡ್ಕೊಂಡು ಕಡೆಗೆ ಆರಾಮ ಮನೆಗೆ ಒರ್ಸಿ ಇಕ್ಕೊಂಡು ಯಾವುದು ತಲೆ ಬೇನೆಯೇ ಇರೋದಿಲ್ಲ ನಿಂಗೆ. ನಮಗೆ ಕಣ್ ಬೆಳಗಿನ ಸಾಯಂಕಾಲದವರೆಗೆ ಮನೆಯೊಳಗೆ ಕೂತ್ಕೊಂಡು. ಸರೋಜಕ್ಕ ಒಂದು ಲೋಟ ನೀರು ತಂದ್ಕೊಡಿನಿ. ಹಾಂ ಆಯ್ತು, ನೀನು 100 ರೂಪಾಯಿಗೆ ಹಾಕಿ ಮೀನು ಗನದ ಹೆಕ್ಕಿ ಇಡ್ಕೊಂಬ, ಮತ್ತು ಹಾಕಿ ತುಂಬಿಸಿಡ್ಬೇಡ, ನಾ ಕಾಂತೆ ಮತ್ತು ಹೆಂಗೆಂಗಿಂದ ಹಾಕೋಕ್ಕಾಗ ನೀನು ಮತ್ತೆ ಎಲ್ಲ ತೆಗ್ದಿಡೆ ನಾವತ್ತೆ ಕಣ್ರಿಯ. ಇವರೆಲ್ಲ ಮಾತಾಡೋದು ನಂಗೆ ಆರಾಮಂಬ್ರ, ನಾ ಬೆಳಗಿಂತ ಎಷ್ಟು ಹೊತ್ಕಂತೆ ನನಗೆ ಗೊತ್ತಿತ್ತು. ಕೈ ಕಾಲೆಲ್ಲ ನೀರಲ್ಲಿ ಇಟ್ಟಿಟ್ಟು ದಪ್ಪ ಆಯ್ತು ಬೇರೆಲ್ಲ. ಇವ್ರಿ ನಮ್ಗೆ ಆರಾಮಂಬ್ರ, ಬೆಳಗಾತಿನ ಸಾಯಂಕಾಲದವರಿಗೆ ಒಂದು ಅಡುಗೆ ಮಾಡ್ಕೊಂಡು ಟಿ ವಿ ಕಂತೆಕಂದು. ಇವ್ರಿಗೆ ಆರಾಮಲ್ಲಪ್ಪ, ನಮ್ಮ ಮಾತ್ರ ಆರಾಮ. ದುಡ್ಡು ತಿಂಬರ್ಕೊಂಡ್ರೆ ಜನ ಹಿಂಗೆ. ಏನು ಫ್ರೆಶ್ ಇತ್ತು ಮರೀತಿ ಹಂಗೆ ಅನ್ಕೊಂಡೆ. ಅಲ್ಲ ಬೇರೆ ಎಂತ ತರಲೆ, ಬರೀ ಇದು ಒಂದೇ ತುಂಬಿಸ್ಕೊಬಂದಿದೆ ಇವತ್ತು. ಅದೇ ಇವತ್ತಿದು ಒಂದೇ ಮೀನೆ, ಅಂದರೆ ಇವತ್ತು ನಾ ಬೋಟಿನ ಹತ್ರ ಹೋದ್ದು, ಹಂಗೆ ಎಲ್ಲ ಸಮುದ್ರದ ಹತ್ರ ಬೋಟಾಗಿದ್ದು ಒಂದೇ ಸಿಕ್ಕದ್ದು. ಇವತ್ತಿದು ಒಂದೇ ಹಿಡ್ದಿರಾ, ಕಡೆಗೆ ಒಂದೊಂದವು ಬೈಗೆಲ್ಲ ಇದ್ದಿದ್ದ, ಯಾರು ಕಾಯ್ತಾ ಕುತ್ಕೊಂತಾರೆ ಅನ್ಕೊಂಡು ಒಂದು ಚೀಲ ಇದೆ ತಗೊಬಂದೆ. ಮಲ್ಪಿಗೆ ಹೋಗಿಲ್ಲ ಇವತ್ತು ನಾ ಬಂದ್ರ ಹತ್ರ. ಮತ್ತು ಎಂಥ ಪದಾರ್ಥ ಮಾಡಿರಿ ಸರೋಜಕ್ಕ? ಅದೇ ಮರದಲ್ಲಿ 4 ನುಗ್ಗಿಕಾಯಿ ಇದ್ದಿತ್ತೆ, ಆ ನುಗ್ಗಿಕಾಯಿ ಒಂದು ಗುಳ್ಳ ಹಾಕಿ ಪದಾರ್ಥ ಮಾಡಿದೆ ಇವತ್ತು. ಗುಳ್ಳ ಭಾಳ ನಂಜಲ್ದೆ, ಆ ನುಗ್ಗಿಕಾಯು ನಂಜು. ಅಯ್ಯಪ್ಪ ಮೈಗೆ ಇಂಡು ಕಾಪುತ್ಕೊಂಡು ನಂಗೆ ತಿಂದು ಸೈ ಹಾಗೆ ಕೆರ್ಕೊಂಡು ಸಾಕತ್ತೆ. ಕಡೆಗೆ ಡಾಕ್ಟ್ರ್ ಹತ್ರ ಹೋರೆ ಒಂದು ಇಟ್ಟಿಟ್ಟೆ ಸಣ್ಣ ಮಾತ್ರೆ ಇರೋದು ಕಣಿ ಬೆಳೆದು, ಅದು ಕೊಡ್ತಾರೆ. ಅದು ತಗೊಂಡ್ರೆ ಒಂದು ಅರ್ಧ ಗಂಟೆ ಕಮ್ಮಿ ಆಯ್ತು ಕಣಿ. ಇದ್ರ ಕಮ್ಮಿ ಆಯ್ತೇ ಇಲ್ಲಪ್ಪ, ಇಡೀ ದಿವಸ ಮೈಗಿಂಡದು ಕಣಿ. ಓ ನೀ ಹೇಳಿದ್ದೊಂದು ಒಳ್ಳೇದಾಯ್ತು ಕಣ. ಹೌದು, ನುಗ್ಗಿಕಾಯು ನಂಜೆ, ಬದ್ನಿಕಾಯು ನಂಜೆ. ಮತ್ತಿನ್ನೀಗ ನಂಗೆ ಮೀನು ಬೇಡ ಇವತ್ತು ಮೀನು ಇವಳೆ. ನೀನು ಹೋಗಕ್ಕ, ಇನ್ನೊಂದು ದಿವಸ ಬಾ. ಎಂತಕ್ಕೆ ಸರೋಜಕ್ಕ ತಕಣಿ, ಫಸ್ಟೇ ಬೆಳಗ್ಗೆ ಎತ್ಕ ನಿಮ್ಮ ಮನೆಗೆ ಬಂದಿದ್ದೆ ಬೋಣಿ ಮರ್ರೆ. ನೀವು ಹಂಗೆ ಹೇಳ್ಬೇಡಿ, ತಕಣಿ ಫ್ರಿಜ್ಜಿಗೆ ಇಟ್ಕೊಂಬಾರು ಅಡ್ಡಿಲ್ಲ, ತಕಣಿ. ಇಲ್ಲದೆ ನರ್ಸಿ ಬೇರೆ ಎಂಥರ ತಗೊಂತಿದ್ದಿದ್ದೆ, ಬಂಗಡಿ ಅಲ್ದ ಬೇಡ. ಹುಡಿಕಣಿ ಭಾಳ ಒಳ್ಳೇದು, ಒಳ್ಳೆ ಮೀನು ಅಂದ್ರೆ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಂಬರ್ ಕಣಿ. ಒಬ್ಬ ಡಾಕ್ಟ್ರ್ ಬರ್ತಾರೆ ನನ್ನ ಹತ್ರ ಮೀನು ತಗೊಂಬಕ್ಕೆ, ಅವ್ರು ಈಗಲೂ ಹೇಳುದು ಕಣಿ, ಬಂಗಡಿ ಮೀನು ಅಷ್ಟು ಒಳ್ಳೇದು, ಇನ್ನೊಂದು ಮೀನಿಲ್ಲ, ಅದ್ರೊಳಗೆಲ್ಲ ಎಂಥ ಎಣ್ಣೆ ಅಂಶ ಎಲ್ಲ ಇರುತ್ತಂಬ್ರಲ್ಲ, ಮಹಾಗ ಅನಾದಂಬ್ರ ಕಣಿ ಮೀನದು. ನರ್ಸಿ ಮಾತು ಕಲ್ಲೋದಂದ್ರೆ ಮಾತ್ರ ನಿನ್ನ ಹತ್ರ ಮಾತು ಕಲಿಕೆ. ಎಂತಕ್ಕೆ ಸರೋಜಕ್ಕ? ಅಲ್ಲ ನಿಂಗೆ ನುಗ್ಗಿಕಾಯಿ ನಂಜೆ, ಬದ್ನಿಕಾಯಿ ನಂಜೆ ಅಂತೆ. ಪದಾರ್ಥ ತಿಂದ್ರೆ ಮೈಗಿಂಡತ್ತೆ ಅದು ಇದೆಲ್ಲ ಅಂತೆ. ಹಂಗಾರೆ ಬದ್ನಿಕಾಯಿ ನುಗ್ಗಿಕಾಯಿ ಪದಾರ್ಥ ಮಾಡಿದ್ದೆ ನೆನ್ನೆ ಎಲ್ಲ ಅದೇ ತಿಂದಿದ್ದೆ. ಈಗ ಮತ್ತೆ ನೀ ಬಂಗಡಿ ಕೊಡ್ತೀಯಲ್ಲ, ಬಂಗಡಿ ಭಾಳ ನಂಜಲ್ದೆ. ಈ ಬಾಣಂತಿಯರಿಗೆ ಎಲ್ಲ ಎಂತ ಕೊಡೋದಿಲ್ಲ ಹೇಳಿ ಬಂಗಡಿ, ಅದು ಮಹಾ ನಂಜಂದ್ರೆ ನಂಜದು, ಅದು ಅಷ್ಟೇ ಜಾರಿ ಅಷ್ಟೇ ಸಮ ಮೈಗಿಂಡತ್ತೆ. ಈಗ ನಾವು ನುಗ್ಗಿಕಾಯಿ ಬದ್ನಿಕಾಯಿ ತಿಂದು ಮತ್ತೆ ನೆಕ್ಸ್ಟ್ ದಿನವೂ ಈಗ ಇದೇ ಬಂಗಡಿ ಪದಾರ್ಥ ತಿಂದರೆ ನಮಗೆ ದೇಹಕ್ಕೆ ನಂಜಾತಿಲ್ಲ ಹೇಳ. ಅದು ಮಾತ್ರ ಹೇಳೋದಿಲ್ಲಲ್ಲ ನೀನು, ಭಾಳ ಒಳ್ಳೆ ಮೀನಂತೆ ನೀನು. ಅಲ್ಲ ಇಷ್ಟೆಲ್ಲ ತಿಳುವಳಿಕೆ ಇದ್ದಳಿಗೆ ಮಾಹಿತಿ ನಿಂಗೆ ಬಂಗಡಿ ನಂಜನ್ಕ ಗೊತ್ತಿಲ್ಲ. ತಿಂಬರ್ ಬೇರೆ ಅಲ್ಲ ಎಂತಾರ ಮಾಡ್ಕ ಸಾಯಿಲಿ ಅಂದ್ಕೊಂಡಲ್ದ, ಭಾಳ ಜೋರಿದ್ದೆ ನೀನು ಮಾತ್ರ. ಹಂಗಲ್ದೆ ಅದು ಹಂಗೆ ಅಂತ ಅಲ್ಲ, ಎಲ್ಲರಿಗೂ ಈಗ ನಂಜತ್ತ, ನಂಗೇನೋ ಒಂಚೂರು ನಂಜತ್ತ ಅನ್ಕಂಡೆ. ನಿಮಗೆ ಅಂತ ಸರೋಜಕ್ಕ, ನಿಮ್ಮನೇಲೆಲ್ಲ ಗೊತ್ತಿದ್ರೆ ಎಲ್ಲ ವಯಸ್ಸಿನರು. ನೀ ಅಂತಾರ ಹೇಳ ನರ್ಸಿ, ಬಂಗಡಿ ಮೀನು ಬೇಡ ನನಗೆ.
ನಂಗಂತೆ ಅಲ್ಲ, ಮತ್ತು ಮಾವಯ್ಯನೂ ಇದ್ರ ಹಳಿಯರ ನೀ ಹೇಳಿದ ಸಮ 2 ದಿವಸ ಕಡೆ ನಂಜಾಯಿ ಕಡೆ ಮತ್ತು ಅದ್ರ ಮೇಲೆ ಬಂಗುಡಿ ತಿನ್ಕೊಂಡು ಬೇಡ ಮರಿತಿ. ಹಳಿ ಗಾಯ ಒಣದ ಗಾಯ ಎಲ್ಲ ಒಂಥರ ಹಸಿ ಗಿಂಡುಗೆ ಶುರು ಹತ್ಕಣ. ಮತ್ತು ಮೇಲಿನ ಮೇಲೆಲ್ಲ ನಾವು ನಂಜು ಪದಾರ್ಥವೇ ತಿಂತೈಕೊಂಡ್ರೆ ನಂಗೆಂತೂ ಬೇಡದೇ ಬೇಡ. ನೀನೆಂತೂ ಬೇರೆ ಮೀನು ಯಾವುದು ತರಲ್ಲ ಅಂತೆ, ಈ ಬಂಗುಡಿ ಮಾತ್ರ ಬೇಡ ಮರೈತಿ. ಬರ್ಜಕ್ಕ ತಕಣಿ 2 ಮೀನು ಜಾಸ್ತಿ ಹಾಕಿ ಕೊಡ್ತೆ. ತಕಣಿ ತಗೊಬನ್ನಿ ಪಾತ್ರೆ ತಗೊಬನ್ನಿ, ಕುಯ್ದು ಕೊಡ್ತೆ ಬೇಕಾರೆ ಫ್ರಿಜ್ಜಾಗಿ ಇಡ್ಲಕ್ಕ ಕಡಿಗೆ ಮಾಡಿ ನೀವು. ನರ್ಸಿ ಹೊರಡು ನೀನು, ನಂಗೆ ಬಂಗುಡಿ ಬೇಡ ಅಂದ್ರೆ ಬೇಡ, ಬೇರೆ ಎಂಥರ ಮೀನು ತಗೊಂಡಾಗಲ್ ಬಾ ತಕ. ಓ ಇದೆಂಥದ್ದು ವರ್ಕೌಟ್ ಆಗಿಲ್ಲ. ಅಲ್ಲ ಹಾಗೆ ಸರಜಕ್ಕ ಎಂತಂದರೆ 100 ರೂಪಾಯಿ ಮೊಳಿ ಇತ್ತೆ, ಅದು ಕೆಳಗೆ ಇಟ್ಕೊಂಡಿದೆ. ಅಲ್ಲಿ ಪೊಲೀಸ್ರ ಮನೇಲಿ ಕೇಳಿದ್ದೀರ ಅನ್ಕೊಂಡು ತಗೊಂಡದ್ ಕಣಿ, ಅದು ನಿಮಗೆ ಕೊಡ್ತೆ ತಕಣಿ. ಅದನ್ನೇ ಅದು ಯಾರು ಕಾಮ್ಕಾಗ ಅನ್ಕೊಂಡು ಅಡಿ ಇಟ್ಕೊಂಡಿದೆ. ಅದು ಭಾಳ ಕಾಸ್ಟ್ಲಿ, 200 ರೂಪಾಯಿಗೆ 50 ಅಷ್ಟೇ. ಯಾರು ಮತ್ತೆ ನೀವು ಪಾಪ ಬೇಡ ಬಂಗಡಿ ಅಂತೀರಲ್ಲ, ಹಾಗೆ ನಿಮಗೆ ಕೊಡ್ತೆ ತಕಣಿ, ಒಂದು ಹೊತ್ತು ಜಾಸ್ತಿ ಹಾಕಿ ಕೊಡ್ತೆ.